ಮಂಗಳೂರು ನಗರದ ಕುಂಟಿಕಾನದಲ್ಲಿರುವ ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರವು ಮಧುಮೇಹಿಗಳಿಗೆ ಸಂಬಂಧಿಸಿದಂತೆ ಎಲ್ಲ ಸೌಲಭ್ಯಗಳಿಂದ ಮಧುಮೇಹಿಗಳ ಪಾದಗಳ ಆರೈಕೆ ಕೇಂದ್ರವನ್ನು ಆರಂಭಿಸಿದೆ। ಈ ವಿಭಾಗಕ್ಕೆ ಮಧುಮೇಹಿಗಳ ಪಾದ ಆರೈಕೆ ಹಾಗೂ ನಿರ್ವಹಣೆಯಲ್ಲಿ ಸಂಬಂಧಿಸಿದಂತೆ ವಿಶೇಷ ತರಬೇತಿ ಪಡೆದಿರುವಂತಹ ಡಾಕ್ಟರ್ ಶಿಲ್ಪಾ ಆರ್ ಮುಲ್ಕಿ ಸೇವೆಯನ್ನು ನೀಡಲಿದ್ದಾರೆ। ಭಾರತದಲ್ಲಿ ಮಧುಮೇಹಿಗಳ ಸಂಖ್ಯೆ ಇರುತ್ತಿದ್ದು ಪ್ರಸ್ತುತ 41 ಮಿಲಿಯನ್ ಜನರು ಈ ರೋಗದಿಂದ ಬಳಲ್ತಾ ಇದ್ದಾರೆ ಎಂದು ವೈದ್ಯಕೀಯ ಅಂಕಿ ಸಂಖ್ಯೆಗಳು ಹೇಳ್ತಾ ಇದೆ। ಮಧುಮೇಹಿಗಳಲ್ಲಿ ಸಾಮಾನ್ಯವಾಗಿ ತಲೆದೂರುವ ಪಾದಗಳ ತೊಂದರೆ ನಿವಾರಿಸಲು ಈ ಚಿಕಿತ್ಸಾ ವಿಭಾಗವನ್ನು ಆರಂಭಿಸಲಾಗಿದೆ ಎಂದು ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕರಾದಂತಹ ಡಾಕ್ಟರ್ ಪ್ರಶಾಂತ್ ಮಾರ್ಲಾ ತಿಳಿಸಿದ್ದಾರೆ। ಮಧುಮೇಹಿಗಳಲ್ಲಿ 25% ಮಂದಿಗೆ ಪಾದ ಸಂಬಂಧಿ ಸಮಸ್ಯೆಗಳಿದ್ದು ಅವುಗಳ ಆರೈಕೆಯನ್ನು ಸರಿಯಾಗಿ ನಿರ್ವಹಿಸಬೇಕಾಗುತ್ತೆ। ಸರಿಯಾದ ಪಾದರಕ್ಷೆ ಧರಿಸುವುದು ಸೇರಿದಂತೆ ವರ್ಷಕ್ಕೊಮ್ಮೆ ಪಾದಗಳ ತಪಾಸಣೆ ನಡೆಸುವುದರಿಂದ ಪಾದಗಳು ವಿರೂಪಗೊಳ್ಳುವುದನ್ನು ತಡೆಯಬಹುದಾಗಿದೆ। ಮಧುಮೇಹ, ಕಾಲಿನಲ್ಲಿನ ಗುಣವಾಗದ ಕಾಯಗಳು, ಪಾದ ಮತ್ತು ಕಾಲ್ಬೆರಳುಗಳ ಬಣ್ಣದಲ್ಲಿ ಬದಲಾವಣೆ, ದೀರ್ಘಕಾಲೀನ ಧೂಮಪಾನಿಗಳು, ನ್ಯೂರೋಪಥಿಕ್ ಅಲ್ಸರ್ ಸಮಸ್ಯೆ ಇರುವವರಿಗೆ ಈ ಕ್ಲಿನಿಕ್ನಿಂದ ಪ್ರಯೋಜನವಾಗಲಿದೆ। ಅವಶ್ಯ ಪರೀಕ್ಷೆಗಳನ್ನು ನಡೆಸಲು ಎಲ್ಲ ತಾಂತ್ರಿಕ ಸವಲತ್ತುಗಳನ್ನು ಈ ವಿಭಾಗ ಹೊಂದಿದೆ।